ಅಯ್ಯೋ ದಾದ ಮಾರೆ ಈ ಬರ್ಸ ಗಾಳಿ ಬಂದಾಗ ಧರ್ಮಸ್ಥಳದ ಉಜಿರೆ ಪೈರ ಭಾರಿ ಪೋಡಿಗೆ ಹಾಕ್ಬಿಡು ಇಂತಹ ಮಾತುಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿರುವಂತಹ ಡೇಂಜರಸ್ ಮರಗಳು. ಇದೀಗ ನಾನು ನೇತ್ರಾವತಿ ಸಮೀಪ ಇದ್ದೀನಿ. ಇಲ್ಲಿ ನಿಮಗೆ ಎಕ್ಸಾಂಪಲ್ ನೋಡ್ತಾ ಇರ್ಬೋದು. ಇಲ್ಲೇ ಒಂದು ನಿಮಗೆ ಮೂರಿಂದ 6 ಮರಗಳು ತುಂಬ ಡೇಂಜರಸ್ ಆಗಿ ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಯಮರಾಯನೇ ಯಮ ಕಿಂಕರ್ ರೀತಿ ಕಾದು ಕೂತಿರೋದ್ರ ಕಾಣಿಸ್ತಾ ಇದೆ. ಆ ಕೊಂಬೆಗಳಾಗಿರ್ಬೋದು, ದೊಡ್ಡ ದೊಡ್ಡ ಮರ ಆಗಿರ್ಬೋದು, ಎಲ್ಲವೂ ಕೂಡ ರಸ್ತೆ ಕಡೆ ಬಾಗಿ ನಿಂತ್ಕೊಂಡ್ಬಿಟ್ಟಿದ್ದೇವೆ. ಜೊತೆಗೆ ಅಲ್ಲಿ ವಿದ್ಯುತ್ ಕಂಬ ಕೂಡ ಇದೆ, ವಿದ್ಯುತ್ ತಂತಿ ಕೂಡ ಇದೆ, ಟ್ರಾನ್ಸ್ಫಾರ್ಮರ್ ಕಂಬ ಇದೆ. ಒಂದು ವೇಳೆ ಒಂದು ಕೊಂಬೆಯಾದರೂ ಕೆಳಗೆ ಬಿದ್ದರೆ ಅಲ್ಲಿ ಅನಾಹುತ ಒಂದೆರಡಲ್ಲ, ಸುಮಾರು ಅನಾಹುತ ಆಗುತ್ತೆ. ಒಂದು ವಿದ್ಯುತ್ ಕಂಬದ ಮೇಲೆ ಬಿದ್ದಾಗ ಶಾರ್ಟ್ ಆಗುತ್ತೆ. ಅನೇಕ ಮನೆಗಳಿಗೆ, ಅಂಗಡಿ ಮುಂಗಟ್ಟುಗಳಿಗೆ ವಿದ್ಯುತ್ ಅಭಾವ ಆಗುತ್ತೆ, ವಿದ್ಯುತ್ ಕಡಿತ ಆಗುತ್ತೆ. ಒಂದು ಕಡೆ ಈಗ ಜೋರಾಗಿ ಮಳೆ ಬಂದ ಸಂದರ್ಭದಲ್ಲಿ ಬೇಗ ಬೇಗ ಕೆಲಸ ಮಾಡೋಕ್ಕೂ ಆಗೋದಿಲ್ಲ. ಸೊ 2-3 ದಿನ ಅಂತೂ ಇಲ್ಲಿ ಕರೆಂಟೇ ಇರೋದಿಲ್ಲ. ಇಂತಹ ಬಗ್ಗೆ ಅನೇಕ ದೂರುಗಳು ಕೂಡ ಇದೆ. ಇನ್ನು ವಿಶೇಷವಾಗಿ ನಾವು ಹೇಳೋದಾದರೆ ಸಾಮಾನ್ಯವಾಗಿ ಇರುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಇದೆ ಈ ಮರಗಳ ಬಗ್ಗೆ. ಎಲ್ಲ ಕೂಡ ಕಟಾವು ಮಾಡಬೇಕು ಅಂತ ನಿಯಮ ಕೂಡ ಇದೆ. ಎಲ್ಲಾದರೂ ಡೇಂಜರಸ್ ಮರ ಕಂಡು ಬಂದಾಗ ಅದನ್ನು ಅರಣ್ಯ ಇಲಾಖೆಯನ್ನು ಅದನ್ನು ಸರ್ವೆ ಮಾಡಿ ಅದರ ಬಗ್ಗೆ ಒಂದು ನಕ್ಷೆಯನ್ನು ಮಾಡಿ ಎಲ್ಲೆಲ್ಲಿ ಮರ ಬರುತ್ತದೆ ಎಲ್ಲ ನೋಡಿಕೊಂಡು ಅದನ್ನು ಕಟಾವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಪಂಚಾಯತಿ ಕೂಡ ಅನೇಕ ದೂರು ಕೂಡ ಬಂದಿದೆ. ಅವರು ಕೂಡ ಅರಣ್ಯ ಇಲಾಖೆಗೆ ಪತ್ರ ಕೂಡ ಬರೆದಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಧರ್ಮಸ್ಥಳದಿಂದ ಉಜಿರೆ ಕಡೆ ಹೋದಾಗಲೇ ಒಂದು 50ರಿಂದ 70 ಮಿನಿಮಮ್ ಅಷ್ಟು ಮರ ಅಂತೂ ಡೇಂಜರಸ್ ಆಗಿ ಇದ್ದೇ ಇದೆ. ಎಲ್ಲರೂ ಕೂಡ ಹೇಳ್ತಿರುವಂಥದ್ದು, ಎಲ್ಲದು ಅನಾಹುತ ಆದ ನಂತರ ಬರೋಕ್ಕಿಂತ ಮುಂಚೆ, ಅನಾಹುತ ಆಗುವ ಮುಂಚೆನೇ ಸಂಬಂಧಪಟ್ಟಂಥವರು ಅರಣ್ಯ ಇಲಾಖೆಯವರು ಬಂದು ಆ ರೆಂಬೆ ಕೊಂಬೆಯನ್ನು ಕಟಾವು ಮಾಡಬೇಕಾಗುತ್ತೆ. ಆ್ಯಕ್ಚುಲಿ ಹೌದು, ನಾವು ಪರಿಸರವನ್ನು ಉಳಿಸಬೇಕಾಗುತ್ತೆ, ಮರ ಗಿಡಗಳು ಬೇಕೇ ಬೇಕು. ಆದರೆ ಯಾವತ್ತೂ ಕೂಡ ಒಂದು ಜೀವಹಾನಿಯಾಗುತ್ತೆ ಅಥವಾ ಯಾವುದೋ ಒಂದು ಅಪಾಯಕರ ಎಂತಾದಾಗ ನಾವು ಅದರ ಕಟಾವು ಮಾಡಲೇಬೇಕಾಗುತ್ತೆ. ಅದು ಪರಿಸರಕ್ಕೆ ಹಾನಿ ಆದರೂ ಕೂಡ ಎಲ್ಲಿ ಯಾರಿಗೆ ಸಮಸ್ಯೆ ತಂದೊಡುತ್ತೋ ಅಂತ ನಾವು ಒಂದು ಆ ಭಯಕ್ಕೋಸ್ಕರ ಆದರೂ ನಾವು ಅದರ ಕಟಾವು ಮಾಡಲೇಬೇಕಾಗುತ್ತೆ. ಈ ಹಿಂದೆ ಕೂಡ ಕಳೆದ ವರ್ಷ ಕೂಡ ಅನೇಕ ಕಡೆ ಕಾರಿನ ಮೇಲಾಗಿರ್ಬೋದು, ಆಟೋದ ಮೇಲಾಗಿರ್ಬೋದು, ಅನೇಕ ಕಡೆ ಮರಗಳು ಬಿದ್ದು ಅನೇಕ ಹಾನಿಯಾಗಿದೆ, ಪ್ರಾಣ ಹಾನಿಯಾಗಿದೆ. ಕೇವಲ ಇದೀಗ ನಾನೀಗ ಇರುವಂಥ ಜಾಗ ಉಜಿರೆ ಆದರೆ, ಈ ಉಜಿರೆಯಿಂದ ಧರ್ಮಸ್ಥಳ ಆದರೆ ಕೇವಲ ಇಷ್ಟು ಮಾತ್ರ ಅಲ್ಲ, ಬೆಳ್ತಂಗಡಿ ಅನೇಕ ಕಡೆ, ನಮ್ಮ ತಾಲೂಕಿನ ಅನೇಕ ಕಡೆ ಇಂತಹ ಡೇಂಜರಸ್ ಮರಗಳಿದೆ. ಇದು ಜಸ್ಟ್ ನಾವು ಎಕ್ಸಾಂಪಲ್ ಆಗಿ ಧರ್ಮಸ್ಥಳದಿಂದ ಉಜಿರೆ ಕಡೆ ಹೇಳ್ತಾ ಇದ್ದೀವಿ. ನಾವು ಈ ಡೇಂಜರಸ್ ಮರಗಳ ಬಗ್ಗೆ ನಾವು ಪಂಚಾಯತ್ ಧರ್ಮಸ್ಥಳ ಪಂಚಾಯತ್ ಜೊತೆ ಕೂಡ ಮಾತಾಡ್ತೀವಿ. ನಾವು ಅವ್ರು ಏನಂತಾರೆ ಕೇಳೋಣ. ಧರ್ಮಸ್ಥಳದಿಂದ ಉಜಿರೆಗೆ ಹೋಗಬೇಕಾದ್ರೆ ಅನೇಕ ಯಮನಂತೆ ಕಾದು ಕುಳಿತಿರುವಂತಹ ಮರಗಳು ಯಾವಾಗ ಬೀಳುತ್ತೆ ಗೊತ್ತಲ್ಲ. ಈಗ ಇನ್ನು ಮತ್ತೆ ಮಳೆ ಶುರುವಾಗುತ್ತೆ. ತುಂಬ ಡೇಂಜರಸ್ ಮರಗಳು. ಇದ್ರ ಬಗ್ಗೆ ಮಾತಾಡೋಕ್ಕೆ ಧರ್ಮಸ್ಥಳ ಗ್ರಾಮ ಪಂಚಾಯತಿನ PDO ಆಗಿರುವಂಥ ದಿನೇಶ್ ಇದ್ದಾರೆ. ಸರ್ ನಮಸ್ತೆ. ನಾವು ಸುದ್ದಿ ನ್ಯೂಸಲ್ಲಿ ತೋರಿಸ್ತಾ ಇದ್ವಿ, ಅನೇಕ ಕಡೆ ಡೇಂಜರಸ್ ಮರ ಇದೆ, ಯಾವಾಗ ಬೀಳುತ್ತೆ ಗೊತ್ತಿಲ್ಲ. ಅನೇಕ ಇನ್ಸಿಡೆಂಟ್ ಕೂಡ ಆಗಿದೆ, ಇತ್ತೀಚೆಗೆ ಕೂಡ ಆಯಿತು. ಸೊ ಇದ್ರ ಬಗ್ಗೆ ನಿಮ್ಮ ಈ ಒಂದು ಪಂಚಾಯತ್ ಕಡೆಯಿಂದ ಏನಾದರೂ ಕ್ರಮ ಕೈಗೊಳ್ತಿದ್ರೆ ಹೇಗೆ ಅಂತ? ನಮ್ಮ ಪಂಚಾಯತ್ ವತಿಯಿಂದ ಈ ಪ್ರತಿ ವರ್ಷ, ಕಳೆದ ವರ್ಷವೂ ಹಾಗೆ ಈ ವರ್ಷವೂ ಹಾಗೆ, ಮಳೆಗಾಲದಲ್ಲಿ ಬಹಳಷ್ಟು ಮರಗಳಿಂದಾಗಿ ಬಹಳಷ್ಟು ಕಷ್ಟ ನಷ್ಟ ಉಂಟಾಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ನಾವು ನಮ್ಮ ಸಾಮಾನ್ಯ ಸಭೆಯಲ್ಲಿ ಎಲ್ಲದರ ಬಗ್ಗೆ ಚರ್ಚಿಸಿದ್ದೇವೆ. ಅದೇ ರೀತಿ ಧರ್ಮಸ್ಥಳದಿಂದ ಉಜಿರೆ ಹೋಗುವ ರಸ್ತೆಯಲ್ಲಿ ಡೇಂಜರ್ ಇರುವಂಥ ಎಲ್ಲ ಮರಗಳನ್ನು ಕಟಾವು ಮಾಡಬೇಕು ಅಂತ ಹೇಳಿ ನಾವು ಅರಣ್ಯ ಇಲಾಖೆಗೆ ಈಗಾಗಲೇ ಬರೆದಿದ್ದೇವೆ. ಈ ಬಗ್ಗೆ ಕಳೆದ ಮೀಟಿಂಗ್ನಲ್ಲಿ ಕೂಡ ನಾವು ನಿರ್ಣಯವನ್ನು ಕೈಗೊಂಡಿದ್ದೇವೆ. ಅದೇ ರೀತಿಯಲ್ಲಿ ನಾವು ಅರಣ್ಯ ಇಲಾಖೆಗೆ ಬರೆದಿದ್ದೇವೆ. ಈಗ ಅವರು ಸದ್ಯದಲ್ಲಿ ಕಾರ್ಯಪ್ರವೃತ್ತರಾಗಬಹುದು ಅಂತ ನನ್ನ ಅನಿಸಿಕೆ. ಲೆಟ್ರ್ ಬರೆದು ಎಷ್ಟು ದಿನ ಆಯಿತು? ಲೆಟ್ರ್ ಬರೆದು ನಾವು ಮೇ ಎಂಡಿಗೆ ಬರೆದಿದ್ದೇವೆ. ಮೇ 31ನೇ ತಾರೀಕಿಗೆ ಬರೆದಿದ್ದೇವೆ. ಹೌದು. ಸೊ ಈಗಾಗಲೇ ಈ ಕೆಲಸ ಆಗಬೇಕಾಗಿತ್ತು, ಕಟಾವು ಕೆಲಸ ಆಗಬೇಕಾಗಿತ್ತು. ಯಾಕಂದರೆ ಮಳೆ ಶುರುವಾದ ನಂತರ ಮತ್ತೆ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತ, ಇನ್ಸಿಡೆಂಟ್ ಆಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಯಾವಾಗ ಈ ಕೆಲಸ ಆಗಬೇಕಾಗಿತ್ತು ಅಂತ? ಹೌದು, ನಾವು ಸಾಧಾರಣ ಭಾರಿ ಡೇಂಜರ್ ಇದ್ದಂಥ ಮರಗಳೆಲ್ಲ ಕಳೆದ ವರ್ಷವೇ ಹೋಗಿವೆ. ಆಮೇಲೆ ಈಗ ಮೊನ್ನೆ ಬಹಳ ಮಳೆ ಭಾರಿ ಬಂತು, ಬರುವಾಗ ಕೆಲವೆಲ್ಲ ಮರದ ಗೆಲ್ಲುಗಳೆಲ್ಲ ಬಾಗಿವೆ. ಅದಕ್ಕಾಗಿ ನಾವು ಅರಣ್ಯ ಇಲಾಖೆ ಬರೆದಿದ್ದೇವೆ. ಹಾಗೆ ಇನ್ನೂ ಬೇರೆ ಸೈಡಲ್ಲೂ ಕೂಡ ಇರುವಂಥ, ಬೇರೆ ರಸ್ತೆಯಲ್ಲಿ ಇರುವಂಥ ಮರಗಳನ್ನು ಕೂಡ ನಾವು ಈಗಾಗಲೇ ಸದ್ಯಕ್ಕೆ ಎಲ್ಲ ಅರಣ್ಯ ಇಲಾಖೆಯ ಗಮನಕ್ಕೆ ತಂದು ಎಲ್ಲವನ್ನು ಕಡಿಸ್ತೇವೆ. ಸೊ ಇದು ಇನ್ನೊಂದು ನಿಮ್ಮ ಗಮನಕ್ಕೆ ಬಂದಿರ್ಬೋದು, ಈ ಮರ ಕೇವಲ ಕಟಾವು ಅಂದರೆ ಕೆಳಗೆ ಬೀಳೋದು ಮಾತ್ರ ಅಲ್ಲ, ಅಲ್ಲಿ ವಿದ್ಯುತ್ ಕಂಬ ಇದೆ, ತಂತಿಗಳಿದೆ. ಅದ್ರ ಮೇಲೆ ಒಂದು ಸಣ್ಣ ಗೆಲ್ಲು ಬಿದ್ದರೂ ಕೂಡ ಅದು ತುಂಬ ಡೇಂಜರ್. ಅಲ್ಲಿ ವಿದ್ಯುತ್ ಕಡಿತ ಆಗುತ್ತೆ, ಶಾರ್ಟ್ ಆಗುತ್ತೆ. ಹೌದು, ಈ ಬಗ್ಗೆ ಈಗಾಗಲೇ ನಮ್ಮ ಇವರು ಮೆಸ್ಕಾಂ ಇಲಾಖೆಯವರು ಈಗಲೇ ಕಾರ್ಯಪ್ರವೃತ್ತರಾಗಿದ್ದಾರೆ. ಬಹಳಷ್ಟು ಡೇಂಜರ್ ಇದ್ದಲ್ಲಿ ಎಲ್ಲ ಕಂಬ ವಾಲಿರುವಂಥದ್ದು, ಕಂಬ ಲೈನ್ ಕಟ್ ಆಗಿರುವಂಥ ಅಂಥದ್ದನ್ನೆಲ್ಲ ದುರಸ್ತಿ ಈಗಾಗಲೇ ಮಾಡಿದ್ದಾರೆ. ಈಗ ಅದೇ ಉಜಿರೆ ರೋಡಲ್ಲಿರುವ ಮಾರ್ಗದ ಬದಿ ಅದನ್ನು ಕೂಡ ಮೆಸ್ಕಾಂ ಇಲಾಖೆಯವರು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ.
ಈಗ ಅವರಲ್ಲಿ ಗಮನದಲ್ಲಿದೆ, ಎಲ್ಲೆಲ್ಲಿ ಡೇಂಜರ್ ಇದೆ ಅಂತ ಇದೆ, ಅದನ್ನು ಕೂಡ ಅವರು ಈಗ ಸದ್ಯದಲ್ಲಿ ಮುಗಿಸುವಂಥ ಕೆಲಸವನ್ನು ಮಾಡ್ತಾರೆ. ನೀವೇನಾದರೂ ಫೈಂಡ್ ಔಟ್ ಮಾಡಿದ್ದೀರಾ ಇಲ್ಲೆಲ್ಲ ಇದೆ ಮರ ಅಂತ ಏನಾದರೂ ಲೆಕ್ಕ ಮಾಡಿರುವಂಥ ಏನಾದರೂ ಇದೆಯಾ? ಅಲ್ಲ, ಲೆಕ್ಕ ಮಾಡಲಿಲ್ಲ, ಆದರೆ ಕಣ್ಣಂದಾಜಿ ನಮಗೆ ಉಜಿರೆ ಧರ್ಮಸ್ಥಳ ರೋಡಲ್ಲಿ ನಮಗೆ ಕಾಣ್ತಾ ಇದೆ. ಹಾಗೆ ನಮ್ಮ ಗ್ರಾಮದಲ್ಲಿ ಕೆಲವೊಂದು ಗ್ರಾಮಸ್ಥರು ನಮಗೆ ಬಂದು ಮೌಖಿಕವಾಗಿ ಹೇಳ್ತಾರೆ, ಅದನ್ನೆಲ್ಲ ನಾವು ಪರಿಗಣಿಸಿದ್ದೇವೆ. ಆಮೇಲೆ ಇಲ್ಲೊಂದು ನಮ್ಮ ಶಾಲೆ ಇದೆ, ಯಾವುದು ಆಶ್ರಮ ಶಾಲೆ, ಅಲ್ಲಿ ಅವರೊಂದು ಟೀಚರ್ ಮೊನ್ನೆ ಒಂದು 2-3 ದಿವಸ ಆಯಿತು ಒಂದು ಲೆಟ್ರ್ ಕೊಟ್ಟಿದ್ದಾರೆ. ಈಗ ಆ ಬಗ್ಗೆ ಕೂಡ ನಾವು ಪರಿಶೀಲನೆ ಮಾಡ್ತೇವೆ, ಮಾಡಿ ಅದನ್ನು ಕೂಡ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತೇವೆ. ಸದ್ಯಕ್ಕೆ ಇನ್ನು ಮುಂದೆ ಯಾವುದು ಅನಾಹುತ ಆಗದಂತೆ ಯಾವುದು ಮುಂದೆ ಅನಾಹುತ ಆಗಬಾರ್ದು ಅಂತ ಆ ರೀತಿಯಲ್ಲಿ ನಾವು ಕಾರ್ಯಪ್ರವೃತ್ತರಾಗ್ತೀವಿ. ಸೊ ಈಗಾಗಲೇ PDO ಕೂಡ ಮಾತಾಡಿದ್ರು, ದಿನೇಶ್ ಅವರು ಮಾತಾಡಿದ್ರು. ಇನ್ನು ಅರಣ್ಯಾಧಿಕಾರಿ ಹೇಳ್ತಾ ಇದ್ದಾರೆ ನಾವು ಆದಷ್ಟು ಬೇಗ ಎಲ್ಲ ಈ ಡೇಂಜರಸ್ ಮರಗಳನ್ನು ಗುರುತಿಸ್ಕೊಂಡು ಅದರ ಕಟಾವನ್ನು ಮಾಡ್ತೀವಿ ಅಂತ. ಸೊ ನಾವು ಕೂಡ ಒತ್ತಾಯ ಮಾಡ್ತಾ ಇದ್ದೀವಿ, ಈ ಮಳೆ ಬರುವ ಮುಂಚಿತವಾಗಿ ಆದಷ್ಟು ಬೇಗ ಈ ಡೇಂಜರಸ್ ಮರವನ್ನು ಆದಷ್ಟು ಬೇಗ ಕಟಾವು ಮಾಡಿ ಮುಂದೆ ಯಾವುದೇ ಒಂದು ಅನಾಹುತ ಆಗದಂತೆ ನೋಡ್ಕೊಳ್ತಾ ನಾವು ಕೂಡ ಕೇಳ್ಕೊಳ್ತಾ ಇದ್ದೀವಿ. ಆದಿತ್ಯ ಹಾಗೂ ನಿಶಾಂತ್ ಜೊತೆ ಶ್ರೇಯಸ್ ಶೆಟ್ಟಿ, ಸುದ್ದಿ ನ್ಯೂಸ್, ಧರ್ಮಸ್ಥಳ.